ಇಂಥ ಚಿತ್ರಮಂದಿರದಲ್ಲಿ ನಮ್ಮ ಶಿವಣ್ಣನ ಬೈರಾಗಿ ಸಿನಿಮಾವನ್ನು ರಿಲೀಸ್ ಮಾಡಿ ತ್ರಿವೇಣಿಯಲ್ಲಿ ಚಾರ್ಲಿಯಲ್ಲಿ ಇರಿಸಬಹುದಿತ್ತು. ಆದ್ರೆ ಅದು ಯಾಕೆ ಈ ತರ ಮಾಡಿದ್ರು ಗೊತ್ತಿಲ್ಲ. ಇಲ್ಲಿ ಇನ್ನೊಂದು ಯಾವುದೋ ಒಂದು ಸಿನಿಮಾ ಪಕ್ಕಾ ಕಮರ್ಷಿಯಲ್, ಅದಕ್ಕೆ 5 ಆಟವನ್ನು ನೀಡಿದ್ದಾರೆ. ಅಂದ್ರೆ ಬೈರಾಗಿಗಿಂತ ಅದ್ಯಾವುದೋ ಪಕ್ಕಾ ಕಮರ್ಷಿಯಲ್ ಸಿನಿಮಾನೇ ಮೇಲಾಯ್ತಾ? ಈ ಅನುಪಮ ಚಿತ್ರಮಂದಿರ ಇದೀಗ ತೆಲುಗು ಚಿತ್ರಗಳಿಗೆ ಮಣೆ ಹಾಕ್ತಾರೆ. ಅದು ಗಾಂಧಿನಗರದಲ್ಲಿ ಚಿತ್ರಮಂದಿರ ಇಲ್ಲ ಅಂತ ಗೊತ್ತಿದ್ರು ಕೂಡ 3 ಪ್ರದರ್ಶನವನ್ನ ಹಿಂದಿ ಸಿನಿಮಾಗೆ ನೀಡ್ತಾರೆ. ಅಂದ್ರೆ ಕನ್ನಡಕ್ಕಿಂತ ಗಾಂಧಿನಗರದಲ್ಲಿ ತೆಲುಗು ಸಿನಿಮಾನೇ ಶ್ರೇಷ್ಠನಾ? ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಗಾಂಧಿನಗರ ಇದೀಗ ಪರಭಾಷಾ ಸೆಂಟರ್ ಆಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಇದೀಗ ಉಲ್ಬಣವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಕನ್ನಡ ಚಿತ್ರಗಳಿಗಿಂತ ಹೆಚ್ಚಾಗಿ ಪರಭಾಷಾ ಚಿತ್ರಗಳಿಗೇನೆ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನ ಚಿತ್ರಮಂದಿರದವರು ಕೊಡ್ತಿದ್ದಾರಾ ಅನ್ನೋ ಪ್ರಶ್ನೆ ಇದೀಗ ಮತ್ತೆ ಮತ್ತೆ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಇದೀಗ ಗಾಂಧಿನಗರದಲ್ಲಿ ಇರೋದು ಕೇವಲ 4 ಚಿತ್ರಮಂದಿರ. ಒಂದು ತ್ರಿವೇಣಿ, ಇನ್ನೊಂದು ಅದರ ಪಕ್ಕದಲ್ಲಿರುವಂತಹ ಅನುಪಮ, ಮತ್ತೊಂದು ಭೂಮಿಕಾ, ಮಗದೊಂದು ಅಭಿನಯ. ಹೀಗೆ ಕೇವಲ 4 ಚಿತ್ರಮಂದಿರಗಳಷ್ಟೇ ಗಾಂಧಿನಗರದಲ್ಲಿ ಉಳ್ಕೊಂಡಿದೆ. ಈ ಪೈಕಿ ತ್ರಿವೇಣಿ ಚಿತ್ರಮಂದಿರ ಸದ್ಯಕ್ಕೆ ಕನ್ನಡ ಚಿತ್ರಗಳಿಗೆ ಮೀಸಲಾಗಿದ್ರೆ, ಅನುಪಮ ಚಿತ್ರಮಂದಿರದಲ್ಲಿ ಕನ್ನಡದ ಜೊತೆಗೆ ತೆಲುಗು ಭಾಷಾ ಸಿನಿಮಾಗಳನ್ನು ಕೂಡ ಪ್ರದರ್ಶನ ಮಾಡಲಾಗ್ತಾ ಇದೆ. ಆ ಕಡೆ ಭೂಮಿಕಾ ಚಿತ್ರಮಂದಿರ ನೋಡಿದ್ರೆ ಅದು ತೆಲುಗು ಚಿತ್ರಕ್ಕೆ ಮೀಸಲು. ಹಾಗೊಮ್ಮೆ ಹೀಗೊಮ್ಮೆ ಕನ್ನಡ ಸಿನಿಮಾಗಳನ್ನು ಅಲ್ಲಿ ಹಾಕ್ತಾರೆ, ಆದ್ರೂ ಕೂಡ ಅದು ತೆಲುಗು ಸೆಂಟರ್. ಇನ್ನು ಅಭಿನಯ ಚಿತ್ರಮಂದಿರ ಕೂಡ ಅಷ್ಟೇ, ಇದು ಹಿಂದಿ ಸೆಂಟರ್. ಹಾಗೊಮ್ಮೆ ಹೀಗೊಮ್ಮೆ ಇಲ್ಲಿ ಕನ್ನಡ ಸಿನಿಮಾಗಳು ಬರುತ್ತೆ ಅಷ್ಟೇ ಬಿಟ್ರೆ ಇದು ಪಕ್ಕಾ ಹಿಂದಿ ಸೆಂಟರ್. 2 ಪರಭಾಷಾ ಅಡ್ಡಗಳು, 2 ಕನ್ನಡ ಚಿತ್ರಮಂದಿರಗಳು. ಈ ಪೈಕಿ ಅನುಪಮ ಚಿತ್ರಮಂದಿರ ಇದೀಗ ಯಾಕೋ ತೆಲುಗು ಸಿನಿಮಾಗಳ ಪ್ರದರ್ಶನಕ್ಕೆ ಹೆಚ್ಚು ಮುತುವರ್ಜಿ ತೋರುವಂತಿದೆ. ಯಾಕಂತ ಹೇಳಿದ್ರೆ ಗಾಂಧಿನಗರದಲ್ಲಿ ಚಿತ್ರಮಂದಿರ ಇಲ್ಲ ಅಂತ ಗೊತ್ತಿದ್ರು ಕೂಡ ಪದೇ ಪದೇ ತೆಲುಗು ಸಿನಿಮಾಗಳನ್ನ ಅಲ್ಲಿ ಹಾಕ್ತಾರಂತಾದ್ರೆ ಕನ್ನಡಕ್ಕೆ ಬೆಲೆ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಇದೀಗ ಪ್ರತಿ ಕನ್ನಡಿಗರಿಗೂ ಕೂಡ ಮೂಡುತ್ತೆ. ಆದ್ರೆ ಕನ್ನಡ ಸಂಘಟನೆಗಳು ಏನ್ ಮಾಡ್ತಾ ಇದೆ ಅಂತ ಕೇಳಿದ್ರೆ ಬರೀ ಪ್ರಶ್ನಾರ್ಥಕವೇ. ಇವತ್ತು ಗುರುವಾರ, ನಾಳೆ ಶುಕ್ರವಾರ. ಇವತ್ತು ಯಾವ ಚಿತ್ರಮಂದಿರದಲ್ಲಿ ಯಾವ ಸಿನಿಮಾ ಇದೆ, ನಾಳೆ ಇದೇ ಚಿತ್ರಮಂದಿರದಲ್ಲಿ ಯಾವೆಲ್ಲ ಸಿನಿಮಾಗಳು ಪ್ರದರ್ಶನವಾಗುತ್ತೆ ಅಂತ ನಾವು ಒಮ್ಮೆ ನೋಡೋದಾದ್ರೆ ಮೊದಲಿಗೆ ನಾವು ತ್ರಿವೇಣಿ ಚಿತ್ರಮಂದಿರದತ್ತ ಹೋಗೋಣ. ತ್ರಿವೇಣಿ ಚಿತ್ರಮಂದಿರ ಇವತ್ತು ಈ ಚಿತ್ರಮಂದಿರದಲ್ಲಿ ಚಾರ್ಲಿ ಸಿನಿಮಾ ಪ್ರದರ್ಶನವಾಗ್ತಾ ಇದೆ. ಈಗಾಗಲೇ 3ನೇ ವಾರದ ಪ್ರದರ್ಶನವನ್ನ ಕಾಣ್ತಾ ಇದೆ. 4ನೇ ವಾರಕ್ಕೆ ಈ ಸಿನಿಮಾವನ್ನ ತ್ರಿವೇಣಿಯಿಂದ ಎತ್ತಂಗಡಿ ಮಾಡಲಾಗ್ತಾ ಇದೆ. ಇದರ ಬದಲು ಇಲ್ಲಿ ಬೈರಾಗಿ ಸಿನಿಮಾ, ನಮ್ಮ ಶಿವಣ್ಣನ ಬೈರಾಗಿ ಸಿನಿಮಾ ನಾಳೆಯಿಂದ ಅಂದ್ರೆ ಜುಲೈ 1ರಿಂದ ಪ್ರದರ್ಶನ ಕಾಣಲಿದೆ. ಇದರ ಪಕ್ಕದಲ್ಲಿರುವಂತಹ ಅನುಪಮ ಚಿತ್ರಮಂದಿರದಲ್ಲಿ ಇಂದು ಹರಿಕತೆಯಲ್ಲ ಗಿರಿಕತೆ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಮೊದಲ ವಾರ. ಆದ್ರೆ ನಾಳೆ ಈ ಚಿತ್ರಮಂದಿರದಲ್ಲಿ 2 ತೆಲುಗು ಸಿನಿಮಾಗಳನ್ನ ಪ್ರದರ್ಶನ ಮಾಡಲಾಗ್ತಾ ಇದೆ. ಎನುಗು ಅನ್ನೋ ಒಂದು ತೆಲುಗು ಸಿನಿಮಾ 2 ಆಟಗಳಲ್ಲಿ ಇಲ್ಲಿ ಪ್ರದರ್ಶನ ಕಂಡ್ರೆ, ರಾಕೆಟ್ರಿ ಅನ್ನೋ ಮತ್ತೊಂದು ತೆಲುಗು ಸಿನಿಮಾ ಸಂಜೆ 4:30ರ ಒಂದು ಪ್ರದರ್ಶನದಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣುತ್ತೆ. ಇನ್ನು ಈ ವಾರ 4 ಆಟದಲ್ಲಿ ಹರಿಕತೆಯಲ್ಲ ಗಿರಿಕತೆ ಸಿನಿಮಾ ಪ್ರದರ್ಶನ ಕಾಣ್ತಾ ಇತ್ತು. ಆದ್ರೆ ನಾಳೆಯಿಂದ ಕೇವಲ ಒಂದೇ ಒಂದು ಪ್ರದರ್ಶನ, ಮಧ್ಯಾಹ್ನದ 1:30ರ ಪ್ರದರ್ಶನಕ್ಕಷ್ಟೇ ಈ ಸಿನಿಮಾ ಮೀಸಲಾಗುತ್ತೆ. ಇದು ಅನುಪಮ ಚಿತ್ರಮಂದಿರದ ಕತೆ. ಇನ್ನು ಹಂಗೇನೆ ಸ್ವಲ್ಪ ಮುಂದೆ ಹೋದ್ರೆ ಅಭಿನಯ ಚಿತ್ರಮಂದಿರ, ಅದ್ಯಾವುದೋ ಹಿಂದಿ ಸಿನಿಮಾ, ಓದಕ್ಕೂ ಆಗ್ತಾ ಇಲ್ಲ ಅಲ್ಲಿ, ಏನೋ ಜಗ್ ಜಗ್ ಜಿಯೋ ಅಂತ ಹೇಳಿ ಏನೊಂದು ಸಿನಿಮಾ ಅಂತೆ. ಈ ಸಿನಿಮಾಗೆ ಇಂದು 5ಕ್ಕೆ 5 ಪ್ರದರ್ಶನವನ್ನ ನೀಡಲಾಗಿದೆ. ಆದ್ರೆ ನಾಳೆಯ ಪ್ರದರ್ಶನ ಈ ಚಿತ್ರಮಂದಿರದಲ್ಲಿ ಹೇಗಿರಲಿದೆ ಅಂತ ನಾವು ನೋಡೋದಾದ್ರೆ, ರಾಷ್ಟ್ರ ಕವಚ್ ಅಂತ ಒಂದು ಹಿಂದಿ ಸಿನಿಮಾ ಬೆಳಗ್ಗೆ 10:30ಕ್ಕೆ ಇಲ್ಲಿ ಪ್ರದರ್ಶನ ಆರಂಭವಾದ್ರೆ, ಆಗ ಅನುಪಮ ಚಿತ್ರಮಂದಿರದಲ್ಲಿ ಒಂದು ಆಟದಲ್ಲಿ ರಾಕೆಟ್ರಿ ಸಿನಿಮಾ ಪ್ರದರ್ಶನ ಕಾಣುತ್ತೆ ಅಂತ ಹೇಳಿದ್ವಿ ನೋಡಿ. ರಾಕೆಟ್ರಿ ಇದು ತೆಲುಗು ವರ್ಷನ್. ಇದೇ ಸಿನಿಮಾವನ್ನ ಹಿಂದಿ ವರ್ಷನ್ನಲ್ಲಿ ಅಭಿನಯ ಚಿತ್ರಮಂದಿರದಲ್ಲಿ ದಿನ 2 ಆಟಗಳಲ್ಲಿ ನಾಳೆಯಿಂದ ಪ್ರದರ್ಶನ ಮಾಡಲಾಗ್ತಾ ಇದೆ. ಒಂದು ಸಿನಿಮಾಗೆ 2 ಚಿತ್ರಮಂದಿರ, ಒಂದು ಹಿಂದಿ ವರ್ಷನ್ ಮತ್ತೊಂದು ತೆಲುಗು ವರ್ಷನ್. ಅದೇ ಇಲ್ಲಿ ತ್ರಿವೇಣಿಯಲ್ಲಿದ್ದಂತಹ ಚಾರ್ಲಿ ಸಿನಿಮಾವನ್ನ ಅಭಿನಯಕ್ಕೆ ಶಿಫ್ಟ್ ಮಾಡಲಾಗಿದೆ ದಿನ 2 ಪ್ರದರ್ಶನದಲ್ಲಿ. ಇದರ ಬದಲಾಗಿ ಇದೇ ಅನುಪಮ ಚಿತ್ರಮಂದಿರದಲ್ಲಿ ನಮ್ಮ ಶಿವಣ್ಣನ ಬೈರಾಗಿ ಸಿನಿಮಾವನ್ನ ಹಾಕಿ ಈ ತ್ರಿವೇಣಿಯಲ್ಲಿ ಚಾರ್ಲಿ ಸಿನಿಮಾವನ್ನ ಮುಂದುವರಿಸಬಹುದಿತ್ತು ತಾನೆ.
ಯಾಕಂದ್ರೆ ಅನುಪಮ ಏನು ಕೆಟ್ಟ ಚಿತ್ರಮಂದಿರ ಅಲ್ಲ. ಗಾಂಧಿನಗರದಲ್ಲಿ ದಿ ಬೆಸ್ಟ್ ಚಿತ್ರಮಂದಿರ ಅಂತ ಹೇಳಿದ್ರೆ ಅದು ಅನುಪಮ. ರಿನಿವೇಶನಲ್ ಆಗಿ ಮಲ್ಟಿಪ್ಲೆಕ್ಸ್ ಅನ್ನೇ ನಾಚಿಸುವಂತಿದೆ ಅನುಪಮ ಚಿತ್ರಮಂದಿರ. ಅನುಪಮ ಚಿತ್ರಮಂದಿರದ ಕ್ವಾಲಿಟಿಯ ಮುಂದೆ ತ್ರಿವೇಣಿ ಏನೂ ಅಲ್ಲ. ಆದರೆ ಅನುಪಮ ಚಿತ್ರಮಂದಿರದಲ್ಲಿ ಪಾರ್ಕಿಂಗ್ ಸಮಸ್ಯೆ ಇದೆ. ಮುಂಭಾಗದಲ್ಲಿ ಏನೂ ಇಲ್ಲ. ಅಲ್ಲಿ ಕೆಳಗಡೆ ಅದರ ಪಕ್ಕದಲ್ಲಿರುವಂಥ ಅಂಡರ್ಗ್ರೌಂಡ್ ಅಲ್ಲಿ ಗಾಡಿ ನಿಲ್ಲಿಸ್ಬೋದು. ಅದು ಪಾರ್ಕಿಂಗಿಗೂ ಆ ಮಟ್ಟದ ಸಮಸ್ಯೆನೇ ಇಲ್ಲ. ಆದರೆ ಮುಂಭಾಗದಲ್ಲಿ ಏನು ಜಾಗ ಇಲ್ಲ ಅಂತ ಬಿಟ್ರೆ ಅನುಪಮ ಚಿತ್ರಮಂದಿರ ಗಾಂಧಿನಗರದಲ್ಲೇ ದಿ ಬೆಸ್ಟ್ ಚಿತ್ರಮಂದಿರ. ಆದರೆ ಈ ಅನುಪಮ ಚಿತ್ರಮಂದಿರ ಇದೀಗ ತೆಲುಗು ಚಿತ್ರಗಳಿಗೆ ಮಣೆ ಹಾಕ್ತಾ ಇದೆ. ಅದು ಗಾಂಧಿನಗರದಲ್ಲಿ ಚಿತ್ರಮಂದಿರ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಈ ಚಿತ್ರಮಂದಿರದ ಇತಿಹಾಸವನ್ನು ನೀವು ಕೇಳಿದರೆ ಒಮ್ಮೆ ಬೆಚ್ಚಿ ಬೀಳ್ತೀರಾ. ಯಾಕಂತ ಹೇಳಿದ್ರೆ ನಮ್ಮ ವಿಷ್ಣುದಾದವರ ಯಜಮಾನ ಸಿಂಹಾದ್ರಿ ಸಿಂಹ ಎಲ್ಲ ಇಲ್ಲೇ ದಾಖಲೆಯನ್ನು ನಿರ್ಮಿಸಿದ್ದು. ನಮ್ಮ ಅಣ್ಣವರ ಅದೆಷ್ಟೋ ಸಿನಿಮಾಗಳು ಇದೇ ಚಿತ್ರಮಂದಿರದಲ್ಲಿ ದಾಖಲೆಯನ್ನು ಬರೆದಿತ್ತು. ಇಂಥ ಚಿತ್ರಮಂದಿರದಲ್ಲಿ ನಮ್ಮ ಶಿವಣ್ಣನ ಬೈರಾಗಿ ಸಿನಿಮಾವನ್ನು ರಿಲೀಸ್ ಮಾಡಿ ತ್ರಿವೇಣಿಯಲ್ಲಿ ಚಾರ್ಲಿಯನ್ನೇ ಇರಿಸ್ಬೋದಿತ್ತು. ಆದರೆ ಅದು ಯಾಕೆ ಈ ಥರ ಮಾಡಿದ್ರು ಗೊತ್ತಿಲ್ಲ. ಇನ್ನು ಅಭಿನಯ ಚಿತ್ರಮಂದಿರದಲ್ಲಿ ಚಾರ್ಲಿ ನಾಳೆಯಿಂದ 2 ಆಟಗಳಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಹಾಗೆ ನೋಡಿದ್ರೆ ಇಲ್ಲಿ ಚಾರ್ಲಿಗಿಂತ ರಾಕೆಟ್ರಿ ಸಿನಿಮಾಗೇನೆ ಜಾಸ್ತಿ ಪ್ರದರ್ಶನ ಕೊಟ್ಟಂಗಾಯಿತು. ಚಾರ್ಲಿ ಸಿನಿಮಾಗೆ ಕೇವಲ 2 ಪ್ರದರ್ಶನ, ಆ ರಾಕೆಟ್ರಿ ಅಭಿನಯದಲ್ಲಿ 2 ಪ್ರದರ್ಶನ, ಅಲ್ಲಿ ಅನುಪಮದಲ್ಲಿ ಇನ್ನೊಂದು ಪ್ರದರ್ಶನ. ಒಟ್ಟು ಗಾಂಧಿನಗರದಲ್ಲಿ 2 ಭಾಷೆಯಲ್ಲಿ ರಾಕೆಟ್ರಿ ಪ್ರದರ್ಶನ ಕಾಣ್ತಾ ಇದೆ. ಇದು ವಿಪರ್ಯಾಸ ಅಂತ ಹೇಳಿದರೆ. ಇದು ಭೂಮಿಕಾ ಚಿತ್ರಮಂದಿರಕ್ಕೆ ಬರೋಣ. ಬಡ್ಡೀಸ್ ಅಂತ ಒಂದು ಸಿನಿಮಾ. ಇದು ಇವತ್ತು ಮಾರ್ನಿಂಗ್ ಶೋ ಮತ್ತು ಮ್ಯಾಟಿನಿ ಶೋ ಅಲ್ಲಿ ಪ್ರದರ್ಶನ ಕಾಣ್ತಾ ಇತ್ತು. ಆಲ್ರೆಡಿ ಮಾರ್ನಿಂಗ್ ಶೋ ಮುಗ್ದಿದೆ, ಹಾಗಾಗಿ ಇಲ್ಲಿ ಖಾಲಿ ಒಂದು ಮಾತ್ರ ತೋರಿಸ್ತಾ ಇದೆ. ಇನ್ನು ಚೋರ್ ಬಜಾರ್ ಅಂತ ಅದು ದಿನ 3 ಆಟಗಳಲ್ಲಿ ಇವತ್ತು ಪ್ರದರ್ಶನ ಕಾಣುತ್ತೆ. ಇನ್ನು ನಾಳೆಯ ಪ್ರದರ್ಶನದ ಬಗ್ಗೆ ನಾವು ನೋಡೋದಾದ್ರೆ ಪಕ್ಕಾ ಕಮರ್ಷಿಯಲ್ ಅನ್ನೋ ಒಂದು ತೆಲುಗು ಸಿನಿಮಾ. ಒಟ್ಟು 5 ಆಟಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಬೈರಾಗಿ ಸಿನಿಮಾವನ್ನ ಈ ಭೂಮಿಕಾದಲ್ಲೂ ಕೂಡ ರಿಲೀಸ್ ಮಾಡ್ಬೋದಿತ್ತು, ಯಾಕೆ ಮಾಡಿಲ್ಲ? ಇದು ಮುಖ್ಯ ರಸ್ತೆಯಲ್ಲೇ ಇರುವಂತ ಚಿತ್ರಮಂದಿರ ಭೂಮಿಕೆಯನ್ನು ಕಡಿಮೆ ಅಲ್ಲ. ಒಂದು ಕಾಲದಲ್ಲಿ ಸ್ಟೇಟ್ ಅನ್ನೋ ಹೆಸರಿನ ಚಿತ್ರಮಂದಿರ ಇದು. ಆ ಕಾಲದಲ್ಲಿ ಕನ್ನಡದ ಎಲ್ಲಾ ಸಿನಿಮಾಗಳು ಪ್ರದರ್ಶನ ಕಂಡಿದ್ದು ಇದೇ ಭೂಮಿಕಾ ಚಿತ್ರಮಂದಿರದಲ್ಲಿ. ಇದನ್ನು ಹೊರತುಪಡಿಸಿದ್ರೆ ಮೇನಕ ಇದೀಗೆಲ್ಲ ಅದು ದರಶಾಹಿ ಆಗಿದೆ. ಆದ್ರೆ ಈ ಭೂಮಿಕಾ ಚಿತ್ರಮಂದಿರ ಇದೀಗ ತೆಲುಗು ಸೆಂಟರ್ ಆಗಿದೆ. ಯಾರಿಂದ ಆಗಿರೋದು? ಇದಕ್ಕೆ ಹೊಣೆ ಯಾರು? ಈ ಚಿತ್ರಮಂದಿರವನ್ನಾದ್ರೂ ಈಗ ಕನ್ನಡ ಸೆಂಟರ್ ಮಾಡ್ಬೋದು ತಾನೆ? ಗಾಂಧಿನಗರ ಸಂತೋಷ್ ನರ್ತಕಿ ಚಿತ್ರಮಂದಿರ ಈಗ ಇಲ್ಲ ತಾನೆ? ಹೀಗಾದ್ರೂ ಕೂಡ ಗಾಂಧಿನಗರದಲ್ಲಿ ಪರಭಾಷಾ ಸೆಂಟರ್ಗಳನ್ನ ಕನ್ನಡ ಸೆಂಟರ್ ಆಗಿ ಪರಿವರ್ತಿಸುವಂತಹ ಯಾವುದೇ ಹೋರಾಟ ಆಗ್ಲಿ, ಯಾವುದೇ ನಿಲುವಾಗ್ಲಿ ಈ ತನಕ ಕಂಡು ಬಂದೇ ಇಲ್ಲ. ಆ ಕಡೆ ಮೂವಿಲ್ಯಾಂಡ್ ಚಿತ್ರಮಂದಿರ ಇತ್ತು, ಅದು ತೆಲುಗು ಸೆಂಟರ್ ಆಗಿತ್ತು. ಆ ಚಿತ್ರಮಂದಿರ ಕ್ಲೋಸ್ ಆಗ್ತಾ ಇದ್ದಂತೆ ಅದರ ಪಕ್ಕದಲ್ಲಿರುವಂತಹ ಅಂದ್ರೆ ಅದೇ ರಸ್ತೆಯಲ್ಲಿರುವಂತಹ ಅನುಪಮ ಚಿತ್ರಮಂದಿರಕ್ಕೆ ತೆಲುಗು ಚಿತ್ರಗಳು ಎಂಟ್ರಿ ಕೊಡ್ತು. ಹಾಗಾದ್ರೆ ನಮ್ಮ ಕನ್ನಡ ಸಿನಿಮಾಗಳು ಎಲ್ಲಿ ಹೋಗ್ಬೇಕು? ಈಗ ನಾಳೆಯಿಂದ ಗಾಂಧಿನಗರದಲ್ಲಿ ಕನ್ನಡ ಸಿನಿಮಾಗಳ ಪ್ರದರ್ಶನ ಕಾಣೋದು ಕೇವಲ 3 ಸಿನಿಮಾಗಳು. ಒಂದು ಬೈರಾಗಿ 4 ಆಟ, ಮತ್ತೊಂದು ಹರಿಕತೆ ಅಲ್ಲ ಗಿರಿಕತೆ ಅದು 1 ಆಟ, ಇನ್ನು ಚಾರ್ಲಿ ಅದು 2 ಆಟ. ತೆಲುಗು ಸಿನಿಮಾಗಳು ಒಂದು ಪಕ್ಕಾ ಕಮರ್ಷಿಯಲ್, ಮತ್ತೊಂದು ರಾಕೆಟ್ರಿ, ಮತ್ತೊಂದು ಎನುಗು. 3 ಕನ್ನಡ ಸಿನಿಮಾ, 3 ತೆಲುಗು ಸಿನಿಮಾ, ಇನ್ನು 2 ಹಿಂದಿ ಸಿನಿಮಾ. ಅಂದ್ರೆ ನಮ್ಮ ಕನ್ನಡದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಇದೆ ಅಂತ ನೀವೇ ಗಮನಿಸಿಕೊಳ್ಳಿ. ಇನ್ನು ಪ್ರದರ್ಶನದ ನಾವು ಲೆಕ್ಕಾಚಾರ ಹಾಕಿದ್ರೆ ಬೈರಾಗಿ 4 ಆಟ, ಇಲ್ಲಿ ಇನ್ನೊಂದು ಯಾವುದೋ ಒಂದು ಸಿನಿಮಾ ಪಕ್ಕಾ ಕಮರ್ಷಿಯಲ್, ಅದಕ್ಕೆ 5 ಆಟವನ್ನು ನೀಡಿದ್ದಾರೆ. ಅಂದ್ರೆ ಬೈರಾಗಿಗಿಂತ ಅದ್ಯಾವುದೋ ಪಕ್ಕಾ ಕಮರ್ಷಿಯಲ್ ಸಿನಿಮಾನೇ ಮೇಲಾಯ್ತಾ? ಕನ್ನಡ ಸಿನಿಮಾಗಿ ಇನ್ನು ಎಷ್ಟು ಪ್ರದರ್ಶನ ಅಂತ ನಾವು ಓವರ್ ಆಗಿ ನಾವು ನೋಡೋದಾದ್ರೆ ಬೈರಾಗಿಗೆ 4 ಆಟ, ಹರಿಕತೆ ಗಿರಿಕತೆಗೆ 1 ಆಟ ಅಂದ್ರೆ 5 ಆಟ, ಇಲ್ಲಿ ಚಾರ್ಲಿಗೆ 2 ಆಟ. 7 ಪ್ರದರ್ಶನವನ್ನ ಕನ್ನಡ ಸಿನಿಮಾಗೆ ನೀಡಿದ್ರೆ ತೆಲುಗು ಸಿನಿಮಾಗೆ ಇಲ್ಲಿ 5, 6, 7, 8 ಪ್ರದರ್ಶನವನ್ನ ತೆಲುಗು ಸಿನಿಮಾಗೆ ನೀಡ್ತಾರೆ. 7 ಪ್ರದರ್ಶನವನ್ನ ಕನ್ನಡ ಸಿನಿಮಾಗೆ ನೀಡ್ತಾರೆ. 3 ಪ್ರದರ್ಶನವನ್ನ ಹಿಂದಿ ಸಿನಿಮಾಗೆ ನೀಡ್ತಾರೆ. ಅಂದ್ರೆ ಕನ್ನಡಕ್ಕಿಂತ ಗಾಂಧಿನಗರದಲ್ಲಿ ತೆಲುಗು ಸಿನಿಮಾನೇ ಶ್ರೇಷ್ಠನಾ? ಗಾಂಧಿನಗರದಲ್ಲಿ ಚಿತ್ರಮಂದಿರಗಳಿಲ್ಲ, ಕೇವಲ 4 ಚಿತ್ರಮಂದಿರ. ಮೊದಲಿಗೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಬೆಲೆ ಕೊಡಬೇಕು, ಕನ್ನಡ ಚಿತ್ರಗಳಿಗೇನೆ ಪ್ರಾಶಸ್ತ್ಯ ಕೊಡಬೇಕು ಅನ್ನೋ ಒಂದು ಕಾಮನ್ ಸೆನ್ಸು ಈ ಚಿತ್ರಮಂದಿರದವರಿಗಾಗ್ಲಿ ಅಥವಾ ಹಂಚಿಕೆದಾರರಿಗಾಗ್ಲಿ ಇಲ್ಲ ಅಂತ ಅನ್ಸುತ್ತೆ. ಇಷ್ಟೆಲ್ಲ ಅವಾಂತರಗಳಾಗ್ತಾ ಇರಬೇಕಾದ್ರೆ ನಮ್ಮ ಸಂಘಟನೆಗಳು, ನಮ್ಮ ಕನ್ನಡ ಪರ ಸಂಘಟನೆಗಳು ಯಾಕೆ ಮೌನ ವಹಿಸಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದವರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಗೊತ್ತಿದ್ರೆ ಖಂಡಿತವಾಗಿಯೂ ಅವರು ಬಂದೇ ಬರ್ತಾ ಇದ್ರು, ಇದರ ಪರವಾಗಿ ಧ್ವನಿ ಎತ್ತುತ್ತಾನೇ ಇದ್ರು. ಯಾಕಂತೇಳಿದ್ರೆ ಪ್ರತಿ ಕನ್ನಡ ಸಿನಿಮಾಗಳಿಗೆ ಸಮಸ್ಯೆಯಾದಾಗ ಯಾರು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಕನ್ನಡ ಸಂಘಟನೆಗಳು ಬಂದೇ ಬರ್ತಾರೆ.
ಅವತ್ತು ನಮ್ಮ ಅಪ್ಪು ಸರ್ ಅವರ ಜೇಮ್ ಸಿನಿಮಾವನ್ನ ಅನುಪಮ ಚಿತ್ರಮಂದಿರದಿಂದ ತೆಗೆದುಹಾಕಿ ಅಲ್ಲಿ RRR ತೆಲುಗು ಸಿನಿಮಾವನ್ನ ಪ್ರದರ್ಶನ ಮಾಡೋದಕ್ಕೆ ಹೋದಾಗ ಪ್ರವೀಣ್ ಶೆಟ್ಟಿ ಅವರ ಬಣ ಅಖಾಡಕ್ಕೆ ಇಳಿದಿತ್ತು. ಅದು ಏಕೈಕ ಬಣ, ಬೇರೆ ಯಾರು ಕೂಡ ಅದರ ವಿರುದ್ಧವಾಗಿ ತೊಡೆ ತಟ್ಟಲೇ ಇಲ್ಲ. ಆದರೆ ಪ್ರವೀಣ್ ಶೆಟ್ಟಿ ಅವರು ಈ ವಿಚಾರವಾಗಿ ಧ್ವನಿ ಎತ್ತಿದ್ರು. ಆದರೆ ಈ ವಿಚಾರವಾಗಿ ನಮ್ಮ ಗಾಂಧಿನಗರದಲ್ಲಿ ಚಿತ್ರಮಂದಿರಗಳಿಲ್ಲ. ಈಗ ಎಷ್ಟು ಚಿತ್ರಮಂದಿರಗಳು ಉಳಿದಿದೆಯೋ ಅಷ್ಟು ಚಿತ್ರಮಂದಿರಗಳು ಮೊದಲ ಪ್ರಾಶಸ್ತ್ಯವನ್ನು ಕನ್ನಡ ಸಿನಿಮಾಗಳಿಗೇನೆ ನೀಡಬೇಕು ಅನ್ನೋದು ಪ್ರತಿಯೊಬ್ಬರ ಆಗ್ರಹವಾಗಿರಲಿ ಅನ್ನೋದು ನಮ್ಮ ಆಶಯ. ಪ್ರತಿಯೊಬ್ಬರು ಕೂಡ ಕನ್ನಡ ಸಿನಿಮಾಗಳನ್ನೇ ಗಾಂಧಿನಗರದಲ್ಲಿ ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ಮನವಿಯನ್ನ ಅಥವಾ ಎಚ್ಚರಿಕೆಯನ್ನ ಕೊಡಲೇಬೇಕು. ಆರಂಭದಲ್ಲಿ ಮನವಿ, ನಂತರದಲ್ಲಿ ಎಚ್ಚರಿಕೆ. ಯಾಕಂತ ಹೇಳಿದ್ರೆ ಮೊದಲು ನಮ್ಮ ಕನ್ನಡ ಸಿನಿಮಾ ಮಿಕ್ಕುಳಿದ್ರೆ ಪರಭಾಷಾ ಸಿನಿಮಾ ಅವರದ್ದು ಹಾಕಬೇಡಿ ಅಂತ ಹೇಳ್ತಾ ಇಲ್ಲ, ಅವರದ್ದು ಹಾಕಿ. ಆದರೆ ಮೊದಲಿಗೆ ನಮ್ಮ ಕನ್ನಡ ನಮ್ಮ ಸಿನಿಮಾ ಹಾಕಿದ ಮೇಲೆ ಉಳಿದರೆ ಪ್ರದರ್ಶನ ಯಾವುದಾದ್ರೂ ಹೆಚ್ಚಾದರೆ ರಾತ್ರಿ 10 ಗಂಟೆಯ ಪ್ರದರ್ಶನ ಬೇಡ, ಬೆಳಗ್ಗೆ 10:30 ಪ್ರದರ್ಶನ ಬೇಡ ಅಂತ ಆ ಸಿನಿಮಾ ತಂಡ, ಕನ್ನಡ ಸಿನಿಮಾ ತಂಡ ಹೇಳಿದ್ರೆ ಅದನ್ನ ಬೇಕಾದ್ರೆ ಪರಭಾಷಿಗರಿಗೆ ಕೊಡಿ. ಆದರೆ ಅವರಿಗೆ ಕೊಟ್ಟು ಮಿಕ್ಕುಳಿದನ್ನ ನಮಗೆ ಬಿಸಾಕೋದಾದ್ರೆ ಬೇಡ. ಅದೇನೇ ಇರಲಿ, ಗಾಂಧಿನಗರ ಇನ್ನಾದ್ರೂ ಪಕ್ಕಾ ಕನ್ನಡ ಸೆಂಟರ್ ಆಗಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಇಂಥ ಚಿತ್ರಮಂದಿರದಲ್ಲಿ ನಮ್ಮ ಶಿವಣ್ಣನ ಬೈರಾಗಿ ಸಿನಿಮಾವನ್ನು ರಿಲೀಸ್ ಮಾಡಿ ತ್ರಿವೇಣಿಯಲ್ಲಿ ಚಾರ್ಲಿಯಲ್ಲಿ ಇರಿಸಬಹುದಿತ್ತು. ಆದ್ರೆ ಅದು ಯಾಕೆ ಈ ತರ ಮಾಡಿದ್ರು ಗೊತ್ತಿಲ್ಲ. ಇಲ್ಲಿ ಇನ್ನೊಂದು ಯಾವುದೋ ಒಂದು ಸಿನಿಮಾ ಪಕ್ಕಾ ಕಮರ್ಷಿಯಲ್, ಅದಕ್ಕೆ 5 ಆಟವನ್ನು ನೀಡಿದ್ದಾರೆ. ಅಂದ್ರೆ ಬೈರಾಗಿಗಿಂತ ಅದ್ಯಾವುದೋ ಪಕ್ಕಾ ಕಮರ್ಷಿಯಲ್ ಸಿನಿಮಾನೇ ಮೇಲಾಯ್ತಾ? ಈ ಅನುಪಮ ಚಿತ್ರಮಂದಿರ ಇದೀಗ ತೆಲುಗು ಚಿತ್ರಗಳಿಗೆ ಮಣೆ ಹಾಕ್ತಾರೆ. ಅದು ಗಾಂಧಿನಗರದಲ್ಲಿ ಚಿತ್ರಮಂದಿರ ಇಲ್ಲ ಅಂತ ಗೊತ್ತಿದ್ರು ಕೂಡ 3 ಪ್ರದರ್ಶನವನ್ನ ಹಿಂದಿ ಸಿನಿಮಾಗೆ ನೀಡ್ತಾರೆ. ಅಂದ್ರೆ ಕನ್ನಡಕ್ಕಿಂತ ಗಾಂಧಿನಗರದಲ್ಲಿ ತೆಲುಗು ಸಿನಿಮಾನೇ ಶ್ರೇಷ್ಠನಾ? ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.